ಮೂಡಿಸಿದೆ. ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಗಣೇಶ ಚತುರ್ಥಿಯಂತೆ ಟಿಪ್ಪು ಜಯಂತಿ ಆಚರಣೆ ನಡೆಸಲು ಅವಕಾಶವನ್ನ ನೀಡಿರುವುದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಈದ್ಗಾ ಮೈದಾನದಲ್ಲಿ ಟಿಪ್ಪು ಜಯಂತಿಗೆ ಪಾಲಿಕೆ ಅವಕಾಶವನ್ನ ನೀಡಿರುವುದನ್ನು ಖಂಡಿಸಿ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಪ್ರತಿಭಟನೆಯನ್ನು ನಡೆಸಲು ಮುಂದಾಗಿದ್ರು. ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಟಿಪ್ಪು ಜಯಂತಿಗೆ ಅವಕಾಶವನ್ನ ನೀಡಿರುವುದನ್ನು ವಿರೋಧಿಸಿ ಶ್ರೀರಾಮ ಸೇನೆ ಪ್ರತಿಭಟನೆಯನ್ನ ನಡೆಸಿದ್ದು, ಚೆನ್ನಮ್ಮ ವೃತ್ತದ ಬಳಿ ಪ್ರಮೋದ್ ಮುತಾಲಿಕ್ ಸೇರಿದಂತೆ ಹಲವು ಕಾರ್ಯಕರ್ತರು ಕೂಡ ಆಗಮಿಸಿದ್ರು. ಆದರೆ ಪೊಲೀಸರು ಅವರನ್ನ ಸುತ್ತುವರಿದು ಮುಂದಕ್ಕೆ ಹೋಗಲು ಬಿಡದೆ ವಶಕ್ಕೆ ಪಡೆದ್ರು. ಈ ಸಂದರ್ಭ ಮುತಾಲಿಕ್ ಬಿಜೆಪಿ ಸರ್ಕಾರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಪಾಲಿಕೆ ಟಿಪ್ಪು ಜಯಂತಿ ಆಚರಣೆಗೆ ಅವಕಾಶ ಕೊಟ್ಟಿದ್ದು ತಪ್ಪು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವೇ ಟಿಪ್ಪು ಜಯಂತಿಯನ್ನ ರದ್ದು ಮಾಡಿ ಈಗ ಅವರೇ ಟಿಪ್ಪು ಜಯಂತಿ ಆಚರಣೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಚುನಾವಣೆಗೋಸ್ಕರ ಅಲ್ಪಸಂಖ್ಯಾತರನ್ನ ಓಲೈಸಲು ಈ ರೀತಿ ಬಿಜೆಪಿಯವರು ಕೆಳಮಟ್ಟದ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಬೇರೆ ಮಹಾಪುರುಷರ ಜೊತೆ ಟಿಪ್ಪು ಹೋಲಿಕೆ ಸರಿಯಲ್ಲ. ಟಿಪ್ಪು ಒಬ್ಬ ಮತಾಂಧ, ದೇಶದ್ರೋಹಿ. ಟಿಪ್ಪು ಜಯಂತಿ ವಿರೋಧಿಸಿ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸುತ್ತೇನೆ. ಕನಕ ಜಯಂತಿ ಆಚರಣೆಗೆ ಅವಕಾಶವನ್ನ ನೀಡುವಂತೆ ಕೋರುತ್ತೇನೆ ಎಂದು ಗುಡುಗಿದ್ದಾರೆ. ಹುಬ್ಬಳ್ಳಿಯ ಚೆನ್ನಮ್ಮ ಮೈದಾನದಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡಕ್ಕೆ ಅನುಮತಿ ಕಾರ್ಪೊರೇಷನ್ ಅವರು ಕೊಟ್ಟಿದ್ದು ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ. ಬಿಜೆಪಿ ಆಡಳಿತದಲ್ಲಿರುವಂತಹ ಕಾರ್ಪೊರೇಷನ್ ದ್ರೋಹ ಮಾಡಿದ್ದಾರೆ, ಅತ್ಯಂತ ನೀಚ ಕೆಲಸ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇವತ್ತು ಇದೇ ಬಿಜೆಪಿಯವರು ಟಿಪ್ಪು ಜಯಂತಿಯನ್ನ ಬ್ಯಾನ್ ಮಾಡಿದ್ದಾರೆ. ಸೊ ಟಿಪ್ಪು ಜಯಂತಿಯನ್ನ ಬ್ಯಾನ್ ಮಾಡಿದಂತಹ ಬಿಜೆಪಿ ಇವತ್ತು ಪರ್ಮಿಷನ್ ಕೊಡುತ್ತೆ ಅಂದ್ರೆ ಇವತ್ತು ದ್ವಂದ್ವ, ಇವರ ನಿಲುವು ಹೇಗಿದೆ, ತತ್ವ ಬೇಕಾಗಿಲ್ಲ, ಇವರಿಗೆ ಅಧಿಕಾರ ಬೇಕು, ಓಲೈಕೆ ಬೇಕು ಅನ್ನುವಂಥ ನಿಲುವನ್ನ ಇವತ್ತು ನೀವು ಬಟ್ಟ ಬಯಲಾಗಿದೆ ಅಂತನ್ನುವಂಥದ್ದು. MIM ಪಕ್ಷ ಇದೊಂದು ದೇಶದ್ರೋಹಿ ಪಕ್ಷ ಇದು. ಸೊ ಇಂಥ ಪಕ್ಷಕ್ಕೆ ಒಂದು ಬೇಡಿಕೆಗೆ ನೀವು ಮನ್ನಣೆ ಕೊಡ್ತೀರಿ ಅಂತಂದ್ರೆ ಸೊ ಯಾವ ಮಟ್ಟಕ್ಕೆ ಬಂದಿದ್ದೀರಿ? ಸೊ ಇದನ್ನು ಯಾವತ್ತೂ ಕೂಡ ನಾವು ಕನ್ನಡಿಗರು ಕನ್ನಡ ದ್ರೋಹಿಯಾದಂತ, ಮತಾಂಧ ಆದಂತ, ದೇವಸ್ಥಾನಗಳನ್ನ ಭಗ್ನ ಮಾಡಿದಂತ ಈ ಟಿಪ್ಪು ಸುಲ್ತಾನನನ್ನ ಇವತ್ತು ನಾವು ಕ್ಷಮೆ ಮಾಡಕ್ ಸಾಧ್ಯನೇ ಇಲ್ಲ. ನೀವು ಕೊಟ್ಟದ್ದು ಬಹಳ ದೊಡ್ಡ ತಪ್ಪು ಮಾಡಿದಿರಿ. ಕನ್ನಡಿಗರು ಎಂದೂ ನಿಮಗೆ ಕ್ಷಮೆ ಮಾಡೋದಿಲ್ಲ ಅಂತನ್ನುವಂಥದ್ದು ಹೇಳ್ತೀರಿ. ಹಿಂದೂಗಳ ದ್ರೋಹ ಮಾಡಿದಿರಿ. ಸೊ ಇದನ್ನು ವಾಪಸ್ ತಗೊಳ್ಬೇಕು, ಇದನ್ನು ರದ್ದು ಮಾಡಬೇಕು ಅಂತನ್ನುವಂಥದ್ದು ಕೇಳ್ತಾ ಇದ್ದೀನಿ.